ಹೆತ್ತ ತಾಯಿಗೆ ಚಪ್ಪಲಿಯಲ್ಲಿ ಯದ್ವಾತ್ವದ್ವ ಹೊಡೆದಂತಹ ನೀಚ ಮಗಳ ಅಮಾನವೀಯ ಕೃತ್ಯದ ವಿಡಿಯೋ ಸದ್ಯ ಮಂಗಳೂರಿನ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ನಗರದ ಕಾವೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಮೂಡುಶೆಡ್ಡೆ ಗ್ರಾಮ ಪಂಚಾಯತ್ ಆವರಣದಲ್ಲಿ ಈ ಘಟನೆ ನಡೆದಿದೆ. ಮಗಳೇ ತಾಯಿಗೆ ಹಿಗ್ಗಾಮುಗ್ಗ ಥಳಿಸಿ ಚಪ್ಪಲಿಯಿಂದ ಹೊಡೆದಂತಹ ವಿಡಿಯೋ ವೈರಲ್ ಆಗಿದೆ. ವ್ಯಾಪಕ ಆಕ್ರೋಶ ಈ ಬಗ್ಗೆ ವ್ಯಕ್ತವಾಗಿದೆ. ಮಗಳ ವರ್ತನೆಯ ಬಗ್ಗೆ ಪದೇ ಪದೇ ದೂರು ನೀಡಲು ತಾಯಿ ಪೊಲೀಸ್ ಠಾಣೆಗೂ ಕೂಡ ಪಂಚಾಯತ್ ಕಚೇರಿಗೂ ಕೂಡ ಹೋಗ್ತಾ ಇದ್ಲು. ಉತ್ತರ ಕರ್ನಾಟಕ ಮೂಲದ ಈ ತಾಯಿ ಮಗಳು ನಡುವೆ ಈ ಹಿಂದೆಯೇ ಹಲವು ಬಾರಿ ಜಗಳ ಕೂಡ ನಡೆದಿದ್ದು, ಕೆಲ ದಿನಗಳ ಹಿಂದೆ ಸಹ 112ಗೆ ಅಂದರೆ ಕಂಟ್ರೋಲ್ ರೂಮ್ಗೆ ಕರೆ ಮಾಡಲಾಗಿತ್ತು. ಕುಟುಂಬ ಕಲಹದ ವೇಳೆ ನೀನು ನಮ್ಮ ಮಗಳೇ ಅಲ್ಲ ಎಂದು ತಾಯಿ ಹೇಳಿಕೊಂಡಿದ್ಲಂತೆ. ಅಲ್ಲದೆ ತಾಯಿ ತನ್ನ ವಂಶವೃಕ್ಷದ ದಾಖಲೆಗಳಲ್ಲಿ ಮಗಳ ಹೆಸರನ್ನ ತೆಗೆದು ಹಾಕುವಂತೆ ಪಂಚಾಯತ್ಗೆ ಪದೇ ಪದೇ ಮನವಿಯನ್ನು ಕೂಡ ಸಲ್ಲಿಸಿದ್ರು ಅನ್ನುವಂತಹ ಮಾಹಿತಿ ಇದೆ. ಇದರಿಂದಾಗಿ ಇಬ್ಬರ ನಡುವೆ ಹಲವು ಬಾರಿ ಗಲಾಟೆಗಳು ನಡೆದಿದ್ವು ಎಂದು ತಿಳಿದು ಬಂದಿದೆ. 3 ದಿನಗಳ ಹಿಂದೆ ನಡೆದ ಘಟನೆಯ ವಿಡಿಯೋ ಈಗ ವೈರಲ್ ಆಗಿದ್ದು ಮಾತ್ರವಲ್ಲ, ವಿಡಿಯೋ ಮಾಡುವವನು ಕೂಡ ತಾಯಿಯ ಅಸಹಾಯಕತೆಯ ವಿಡಿಯೋ ಮಾಡುತ್ತಿದ್ದಾನೆ ಹೊರತು ಗಲಾಟೆ ನಿಲ್ಲಿಸಲು ಹೋಗದೇ ಇರುವುದು ಕೂಡ ಜನರ ವಿಕೃತ ಮಾನಸಿಕತೆಗೆ ಸಾಕ್ಷಿಯಾಗಿದ್ದು, ಈ ಬಗ್ಗೆಯೂ ಕೂಡ ವ್ಯಾಪಕ ಟೀಕೆ ಆಕ್ರೋಶಗಳು ಕೇಳಿ ಬರ್ತಾ ಇದೆ. ಹೌದು, ನನಗೆ ಸಿಟ್ಟು ಬರ್ತದೆ. ಅವಳಿಂದಾಗ ಅವಳು ಎಷ್ಟು ಹೊಟ್ಟೆ ಇದಿಷ್ಟು ಹೊಡೆಯುದು ಎಲ್ಲರ ಮುಂದೆ ನಮಗೆ ಹುಟ್ಟಿಲ್ರಿ ಯಾರಿಗೂ